ಓಪನ್ ಎಐ ಕೊಂಡುಕೊಳ್ಳಲು ಎಲಾನ್ ಮಸ್ಕ್ ಬೇಡಿಕೆ ಮುಂದಿಟ್ಟಿದ್ದಾರೆ. ಆದರೆ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಮಸ್ಕಾವನ್ನು ತಿರಸ್ಕರಿಸಿದ್ದಾರೆ. ಟೆಸ್ಲಾ ಒಡೆಯ ಬಿಲಿಯಾದೀಶ ಉದ್ಯಮಿ ಎಲಾನ್ ಮಸ್ಕ್ ಓಪನ್ ಎಐ ಕೊಳ್ಳಲು ಮುಂದಾಗಿದ್ದು, ಅದಕ್ಕೆ $97.4 ಬಿಲಿಯನ್ ಮೊತ್ತ ಕೊಡಲು ಮುಂದೆ ಬಂದಿದ್ದಾರೆ. ಆದರೆ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಅವರು ಓಪನ್ ಎಐ ಮಾರಾಟಕ್ಕಿಲ್ಲ, ಎಲಾನ್ ಮಸ್ಕ್ ಉದ್ಯಮಕ್ಕೆ ಇದು ದಕ್ಕದು ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಸ್ಕ್ ಒಡೆತನದ ಎಕ್ಸ್ ಪೋಸ್ಟ್ನಲ್ಲೂ ಉತ್ತರಿಸಿರುವ ಆಲ್ಟ್ಮನ್ ಅವರು ಓಪನ್ ಎಐ ಮಾರಾಟಕ್ಕಿಲ್ಲ, ನೋ ಥ್ಯಾಂಕ್ಸ್, ನೀವು ಕೊಡುವುದಾದರೆ $97.4 ಬಿಲಿಯನ್ ನೀಡಿ ನಾವು ಟ್ವಿಟ್ಟರ್ ಖರೀದಿಸಲು ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ. ಎಲಾನ್ ಮಸ್ಕ್ ಅವರು XAI ಎಂಬ ಸ್ಟಾರ್ಟ್ಅಪ್ ಕಂಪನಿಯೊಂದನ್ನು ಸಹ ಹೊಂದಿದ್ದಾರೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.